ಮಂಗಳೂರು ಹೊರವಲಯದ ಸುರತ್ಕಲ್ ಎನ್ಐಟಿಕೆ ಟೋಲ್ಗೇಟ್ ಒಂದಲ್ಲ ಒಂದು ವಾದ ವಿವಾದಗಳಿಂದ ಕೂಡಿರುತ್ತದೆ. ಇದೀಗ ಈ ಟೋಲ್ಗೇಟ್ ಮತ್ತೆ ಸುದ್ದಿಗೆ ಬಂದಿದೆ. ಟೋಲ್ ಸಂಗ್ರಹ ಸಿಬ್ಬಂದಿಗಳು ರಾಜ್ಕುಮಾರ್ ಎನ್ನುವ ಬಸ್ಸನ್ನು ತಡೆದು ಬಸ್ ಮುಂದೆ ಹೋಗಲು ಅನುವು ಮಾಡಿಕೊಡದೆ ಬಸ್ನ ಚಾಲಕನಿಗೆ ಹಿಗ್ಗಾಮುಗ್ಗ ಬೈಯುತ್ತಿರುವುದು ಮತ್ತು ಅಯ್ಯಪ್ಪ ವೃತ್ತಧಾರಿ ಓರ್ವರು ಬಸ್ಸಿಗೆ ಹಾನಿ ಮಾಡುತ್ತಿರುವ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಪೊಲೀಸರು ಟೋಲ್ ಸಂಗ್ರಹ ಸಿಬ್ಬಂದಿಗಳನ್ನು ಹದ್ದುಬಸ್ತಿನಲ್ಲಿ ಇಡದಿದ್ದರೆ ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಅನಾಹುತವಾಗುವುದು ಖಂಡಿತ. ಇದೀಗ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತಾಗಿ ವೈರಲ್ ಆಗಿದೆ. ಈ ವಿಡಿಯೋವನ್ನು ನೋಡಿದ ಸಾರ್ವಜನಿಕರು ಟೋಲ್ ಸಂಗ್ರಹಗಾರ ಸಿಬ್ಬಂದಿಗಳ ರೌಡಿಸಂಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.